ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮ್ಮ ವಾಹಿನಿಯನ್ನು ಸದಾ ಪ್ರೋತ್ಸಾಹಿಸ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ನಮ್ಮ ಒಂದಷ್ಟು ಲೋಪದೋಷಗಳನ್ನು ನಮಗೆ ತಿಳಿ ಹೇಳ್ತಾ ನಮ್ಮ ಜೊತೆಯಲ್ಲೇ ಈ ಒಂದು ವಾಹಿನಿಯನ್ನು ಮುನ್ನಡೆಸ್ತಾ ಇರುವ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ದೀಪಾವಳಿ ಹಬ್ಬದ ವಿಶೇಷ ಕಾರ್ಯಕ್ರಮ ಅಭ್ಯಂಗ ಸ್ನಾನ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ಪಂದನ ವಾಹಿನಿಯ ಹಿತೈಷಿಗಳು, ಮಾರ್ಗದರ್ಶಕರು ಮತ್ತು ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಖ್ಯಾತ ಜ್ಯೋತಿಷಿಗಳಾಗಿರುವ ಪ್ರಕಾಶ್ ಅಮ್ಮಣ್ಣ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಸರ್, ಈಗೇನಂದರೆ ಪ್ರತಿ ಸಲ ದೀಪಾವಳಿ ಅಂದರೆ ಏನಪ್ಪ, ಎಣ್ಣೆ ಹಚ್ಚಿ ಸ್ನಾನ ಮಾಡೋದು, ಒಂದು ಗೋ ಪೂಜೆ ಮಾಡೋದು, ಇನ್ನು ಕೆಲವು ಕಡೆ ಅಂಗಡಿ ಪೂಜೆ ಮಾಡೋದು, ಇದು ಮಾಮೂಲು ಅಂತ ಇರುತ್ತೆ. ಜೊತೆಗೆ ಈ ಬಾರಿ ಏನಾಗಿದೆ ಅಂದರೆ ಗ್ರಹಣ ಒಟ್ಟಿಗೆ ಬಂದಿದೆ. ಜೊತೆಗೆ ಒಂದಷ್ಟು ಜನರಲ್ಲಿ ಯಾವಾಗ ನಾವು ಸ್ನಾನ ಮಾಡಬೇಕು, ಯಾವಾಗ ಗೋಪೂಜೆ ಮಾಡಿ, ಇದೆಲ್ಲ ವಿಚಾರಗಳು ಒಂದಷ್ಟಿದೆ. ನಾನು ಮೊದಲಿಗೆ ಅಭ್ಯಂಗ ಸ್ನಾನದ ಬಗ್ಗೆನೇ ನಿಮ್ಮಲ್ಲಿ ನೇರವಾಗಿ ಸರ್, ಹೇಗೆ ಈ ಬಾರಿ ಹೇಗೆ ನಮ್ಮದು ದೀಪಾವಳಿ ಯಾವ ಥರ ಆರಂಭ ಆಗುತ್ತೆ, ಮತ್ತು ಜೊತೆಗೆ ಅಭ್ಯಂಗ ಸ್ನಾನದ ವಿಶೇಷತೆಗಳೇನು, ಯಾಕೆ ಅನ್ನೋದ್ರ ಬಗ್ಗೆ. ಮೊದಲಾಗಿ ಸ್ಪಂದನ ವಾಹಿನಿಯ ವೀಕ್ಷಕರಿಗೆಲ್ಲ ದೀಪಾವಳಿಯ ಶುಭಾಶಯಗಳು. ಲಕ್ಷಾಂತರ ವೀಕ್ಷಕರಿದ್ದಾರೆ. ನನಗೆ ಅನೇಕ ವೀಕ್ಷಕರು ಶುಭಾಶಯಗಳನ್ನು ಕಳಿಸ್ತಾ ಇದ್ದಾರೆ. ನನಗೆ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಇದು ಒಂದೇ ಮಾಧ್ಯಮ. ಎಲ್ರಿಗೂ ಒಟ್ಟಿಗೆ ಒಂದೇ ಇದರಲ್ಲಿ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮ ಪ್ರಾರಂಭಿಸೋದು. ಈಗ ನಾಳೆ ನರಕ ಚತುರ್ದಶಿ, ತೈಲಾಭ್ಯಂಗ ಸ್ನಾನ ಅಂತ ಹೇಳಿ. ಇದಕ್ಕೆ ಒಂದು ಹಿನ್ನೆಲೆ ಉಂಟು. ಇದು ಯಾಕೆ ಇದನ್ನೆಲ್ಲ ಮಾಡಿಕೊಂಡು ಬಂದರು ಅಂತ ಹೇಳಿದರೆ, ನರಕಾಸುರನ ವಧೆಯ ಪ್ರತೀಕವಾಗಿ ಮಾಡಿದ್ದು ಅಂತ ಹೇಳಿ ಪೌರಾಣಿಕದ್ದು, ಅದೊಂದು ಪೌರಾಣಿಕ ಹಿನ್ನೆಲೆ. ಹೌದು, ಅಲ್ಲ ಹಿನ್ನೆಲೆಯೂ ಹೌದು. ಆದರೆ ಚತುರ್ದಶಿ ಅಂತ ಹೇಳುವಂಥದ್ದು ಅದು ಈಗ ನರಕಾಸುರನಿಗೆ ನಂತರ ಬಂದದ್ದಲ್ಲ, ಅದಕ್ಕಿಂತ ಮೊದಲೇ ಇತ್ತು. ಈಗ ಆಗಸ್ಟ್ 15 47ರ ನಂತರ ಬಂದದ್ದಲ್ಲ, ಅದಕ್ಕಿಂತ ಮೊದಲೇ ಇತ್ತು. ನಮಗೆ ಆಗಸ್ಟ್ 15 ಅಂತೇಳಿ ಸ್ವಾತಂತ್ರ್ಯೋತ್ಸವ ಅಂತೇಳಿ ಆಗಿಬಿಟ್ಟಿದೆ. ಯಾಕಂದ್ರೆ ಅದರ ನಂತರ ಒಂದು ದಿನಕ್ಕೆ ಮಹತ್ವ ಬಂತು. ಆವಾಗ ಇದಕ್ಕೆ ಕರಕ ಚತುರ್ಥಿ ಅಂತ ಹೇಳ್ತಾರೆ. ಈ ದಿವಸ ಚಂದ್ರೋದಯ ಕಾಲಕ್ಕೆ ತೈಲಾಭ್ಯಂಗ ಸ್ನಾನವನ್ನು ಮಾಡಿದರೆ ಯಮಬಾಧೆ ನಿವಾರಣೆ ಆಗ್ತದೆ ಅಂತೇಳಿ. ಯಮಬಾಧೆ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಯಮ ಅಂತ ಹೇಳಿದ ತಕ್ಷಣ ಕೋಡುಳ್ಳವನು, ಕೋಣದ ಮೇಲೆ ಕೂತ್ಕೊಂಡವನು ಅದಲ್ಲ. ಯಮ ಅಂತ ಹೇಳಿದ್ರೆ ನಿಯಮಬಾಹಿರವಾಗಿ ನಾವು ಅನೇಕ ವಿಚಾರಗಳು ನಡೀತಾ ಇರ್ತೇವೆ. ಆವಾಗ ನಮಗೆ ಅಲ್ಲಿ ಹೊಡೆತಗಳು ಬರ್ತದೆ. ಅದು ಹೊಡೆತಗಳು ಬರುವುದು ಹೇಗೆ ಅಂತ ಹೇಳಿದರೆ, ನಮಗೆ ದೇಹಕ್ಕೆ ಬೇಕಾದಂತಹ ಪಥ್ಯ ವಿಚಾರಗಳನ್ನು ನಾವು ಮಾಡುವುದಿಲ್ಲ. ಅದಕ್ಕೆ ಇವತ್ತಾದರೂ ಚತುರ್ಥಿಯ ದಿವಸ ಚಂದ್ರೋದಯ ಕಾಲಕ್ಕೆ ತೈಲಾಭ್ಯಂಗ ಸ್ನಾನ ಮಾಡಬೇಕು. ಆ ಮಾಡಿದರೆ ಆರೋಗ್ಯಪೂರ್ಣವಾದಂತಹ ನಮ್ಮ ಒಂದು ದೇಹ ಲಭಿಸ್ತದೆ, ದೇಹ ಇರ್ತದೆ. ದೇಹ ಆರೋಗ್ಯಕ್ಕೆ ಬಂದರೆ ಬುದ್ಧಿಯೂ ಆರೋಗ್ಯಕ್ಕೆ ಬರ್ತದೆ. ಇದನ್ನು ಆಚರಣೆ ಮಾಡಿಕೊಂಡು ಬಂದರು. ಈ ಮಹಾಭಾರತ ಕಾಲದಲ್ಲಿ ನರಕಾಸುರನ ವಧೆಯು ಅದೇ ಹೊತ್ತಿಗೆ ಆಯಿತು. ಇಲ್ಲಿ ನೀವು ಯೋಚನೆ ಮಾಡಿ, ಅಂತಹ ಒಂದು ವ್ರತವನ್ನು ಆಚರಣೆ ಮಾಡಿಕೊಂಡು ಬಂದಂತಹ ಕೃಷ್ಣ, ಅವನಿಗೆ ಎಷ್ಟು ಮನೋಧೈರ್ಯ ಬಂತು ನೋಡಿ. ನರಕಾಸುರನ ಸಾಮಾನ್ಯ ರಾಕ್ಷಸನಲ್ಲ ಅವನು. ಕೃಷ್ಣನಲ್ಲಿರುವಂತಹ ಶಕ್ತಿಯಷ್ಟೇ ಅವನ ಹತ್ರ ಶಕ್ತಿ ಇತ್ತು. ಎರಡನೇದಾಗಿ ಬಹಳ ಮುತ್ಸದಿಯೂ ಕೂಡ ಅವನು. ಬಹಳ ವೇದಾದಿಗಳನ್ನು ತಿಳ್ಕೊಂಡವನು, ಸಕಲ ವಿದ್ಯಾ ಪಾರಂಗತನು. ಅಂಥವನನ್ನು ಮುಗಿಸಬೇಕಿದ್ರೆ ಕೃಷ್ಣನಿಂದಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗೆ ಬೆಳಗಿನ ಜಾವದಲ್ಲಿ ಅವನ ವಧೆ ಆಯಿತು. ಅಂದರೆ ಅವನು ಕೂಡ ಅಷ್ಟು ನಿಯಮ ಪಾಲನೆ ಮಾಡುವಂಥ ವೃತ್ತದಲ್ಲಿ ಇದ್ದರೂ ಕೂಡ ಎಲ್ಲೋ ಲೋಪ ಮಾಡಿದ್ದಾರೆ. ಯಮನಿಗೆ ನುಗ್ಗಲಿಕ್ಕೆ ಒಂದು ಅವಕಾಶ ಬಂತು. ನಮಗೆ ಸಾವು ಬರೋದು ಹೇಗೆ ಹೇಳಿ? ಎಲ್ಲೇ ಒಂದು ಲೋಪ ಆಗಿ ಎಲ್ಲೋ ಬರೋದು, ಇಲ್ಲ ಇದ್ರೆ ಬರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ಇದೆಲ್ಲ ನಮಗೆ ಆ ಲೋಪಗಳು ಬಾರದೇ ಇರಲಿ, ಅಂಥ ಒಂದು ಪ್ರಜ್ಞೆ ನಮಗೆ ಬಾರದೇ ಇರಲಿ ಅಂಥೇಳಿ ಈ ನರಕ ಚತುರ್ದಶಿ ಅಂತೇಳಿ ಆಚರಣೆ ಮಾಡ್ತೇವೆ. ಎರಡನೇದಾಗಿ ಈ ಆಚರಣೆಯ ಸಂದರ್ಭದಲ್ಲಿ ನರಕ ಚತುರ್ದಶಿಯೂ ಹೌದು. ಎರಡನೇ ಆ ಸಮಯದಲ್ಲಿ ನರಕಾಸುರನೆಂಬಂತಹ ಒಂದು ಮಹಾದೈತ್ಯ, ಭೂಮಾಸುರ ಅಂತ ಹೇಳ್ತಾರೆ, ಆ ಲೋಕಕಂಟಕ, ಅವನ ನಾಶವೂ ಆಯಿತು. ಜನ ಸಂಭ್ರಮಿಸಿದರು. ಎಲ್ಲ ಪಕ್ಕದ ಮನೆಗೆ ಅವರಿಗೆ ಒಟ್ಟಿಗೆ ಹೇಳಿ ನರಕಾಸುರ ಸತ್ತೋದಂತೆ ಇವತ್ತಿನ ಚತುರ್ದಶಿಯನ್ನು ನರಕ ಚತುರ್ದಶಿಯಿಂದ ಆಚರಣೆ ಮಾಡುವ. ಭಾಳ ಖುಷಿಪಟ್ಟರು. ಬಹುಶಃ ಆಗ ಏನಾದರೂ ಸಿಡಿಮದ್ದುಗಳು ಇತ್ತೇ ನಮಗೆ ಗೊತ್ತಿಲ್ಲ. ಈಗಂತೂ ಬೇಕಾದಷ್ಟು. ಹೌದು, ಈ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿದ್ರೆ ಸಿಡಿಮದ್ದು ಅನ್ನೋದು ಸಂಭ್ರಮದ ಸಂಕೇತ ಆಗಿರ್ಬೋದು. ಸಂಭ್ರಮದ ಸಂಕೇತ. ಹೌದು ಹೌದು.
ಒಟ್ಟಾರೆಯಾಗಿ ಆ ದಿವಸವನ್ನು ಅಷ್ಟು ಖುಷಿ ಮಾಡಿದ್ರು. ಇನ್ನು ಇಲ್ಲಿ ಇನ್ನೊಂದು ವಿಚಾರ ಉಂಟು. ನರಕಾಸುರನನ್ನು ಕೊಂದದ್ದು ಒಂದು ವಿಶೇಷ. ಅವನ ಕೈಗಳಿಗೆ ಅವನು 16,000 ಒಳ್ಳೆಯ ಗೋಪಸ್ತ್ರೀಗಳು ಅಂತೇಳಿ ರೂಪವಂತ ಸ್ತ್ರೀಯರನ್ನು ಅವನು ಬಂಧಿಸಿಟ್ಕೊಂಡಿದ್ದ. ನಿಮಗೆ ಇನ್ನೊಂದು ಕಥೆ ಹೇಳ್ತೇನೆ. ಅವನಿಗೆ ಬೆಂಬಲ ಸಿಗ್ಲಿಕ್ಕೆ ಕಾರಣ ಉಂಟು. ಅವನು ಒಂದು ಅವರಿಗೆ ಅವನ ಆಳುಗಳಿಗೆ ಹೇಳಿ ಸಾಕು, ಎಳ್ಕೊಂಡು ಬಾ ಅಂತ ಹೇಳಿದ್ರೆ ಅವನು ಎಳ್ಕೊಂಡು ಬರ್ತಾರೆ. ಅವರು ಅವನನ್ನು ಕೊಂದು ಬನ್ನಿ ಅಂತ ಹೇಳಿದ್ರೆ ಕೊಂದು ಬರ್ತಾರೆ ಅವರು. ಅಂತ ಸಾಮರ್ಥ್ಯ ಸಂಬಳ ಕೊಟ್ಟಲ್ಲ, ಎಲ್ಲ ರೀತಿಯಲ್ಲಿ ಅವನು ಅವಕಾಶ ಕೊಟ್ಟಿದ್ದಾನೆ. ಇವರನ್ನು ಭೋಗಿಸಿಕೊಳ್ಳಿ ಅಂತೇಳಿ ಈ ಸ್ತ್ರೀಯರನ್ನು ಅದಕ್ಕೆ ಇಟ್ಟದ್ದು ಅವನ ಜನಗಳಿಗೆ. ಅವರು ಬೇಕಾದ ರೀತಿಯಲ್ಲಿ ಅವರು ಇದ್ದರು, ಖುಷಿ ಪಡ್ತಾ ಇದ್ರು. ಹಾಗಿರುವಾಗ ದೊರೆ ಹೇಳಿದ್ದೇನು ಅದನ್ನು ಮಾಡಿಬಿಡ್ತೇನೆ, ಇಷ್ಟನ್ನು ಮಾಡ್ತಾ ಇದ್ರು ಅವರು. ಈ ಸ್ತ್ರೀಯರಿಗೆ ಮೋಕ್ಷ ಸಿಕ್ಕಿತು. ಆ ಸಂದರ್ಭದಲ್ಲಿ ಈ ಸ್ತ್ರೀಯರಿಗೆ ಮೋಕ್ಷ ಸಿಕ್ಕಿತು. ಕೃಷ್ಣ ಮೊದಲು ಮಾಡಿದ್ದು, ಇವನ ವಧೆಯ ನಂತರ ಮೊದಲು ಮಾಡಿದ ಕೆಲಸ ಸೆರೆಮನೆಯ ದ್ವಾರವನ್ನು ಬಿಚ್ಚಿದ. ಎಲ್ಲ ಹೊರಗೆ ಬನ್ನಿ ಅಂತೇಳಿ. ಇನ್ನು ನಿಮಗೆ ಯಾವ ರೀತಿಯ ಸಮಸ್ಯೆ ಇಲ್ಲ, ನೀವು ಇನ್ನು ಬೇಕಾದಲ್ಲಿಗೆ ನಿಮ್ಮ ಮನೆಗೆ ಹೋಗ್ಬೋದು ಅಂತೇಳಿ. ಖಂಡಿತ ಅಷ್ಟು ಮಾಡಿದರೂ ಕೂಡ ಒಂದು ಸಮಸ್ಯೆ ಇದ್ರೆ ಆಯಿತು. ಇದೊಂದು ಸಮಾಜ ಇದೆ ಅಲ್ಲ. ಆ ಸ್ತ್ರೀಯರು ಹೇಳ್ತಾರೆ, ನಾವು ಮಾನವನ್ನು ಕಳ್ಕೊಂಡವರು, ನಮಗೆ ಯಾರು ಗೌರವ ಕೊಡ್ತಾರೆ? ಊರಲ್ಲಿ ಸಮಾಜದಲ್ಲಿ ಗೌರವ ಸಿಕ್ಕಲಿಕ್ಕಿಲ್ಲ ನಮಗೆ. ಯಾಕಂತೇಳಿ ನಮ್ಮನ್ನು ಎಲ್ಲರೂ ಕೂಡ ನರಕಾಸುರನ ದೃಷ್ಟಿಕೋನದಲ್ಲಿ ನೋಡಿಬಿಟ್ರೆ ನಾವು ಬದುಕಿದ್ದು ಸುಖ ಉಂಟ. ನಮಗೊಂದು ಅವಕಾಶ ಕೊಡಿ, ಆತ್ಮಹತ್ಯೆ ಮಾಡಿಕೊಳ್ತೇವೆ, ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತೇಳಿ ಕೃಷ್ಣನಾಥ ಮನವಿ ಮಾಡಿದರು. ಆಗ ಕೃಷ್ಣ ಹೇಳ್ತಾನೆ, ಒಂದು ಹೆಂಗಸಿಗೆ, ಒಂದು ಸ್ತ್ರೀಗೆ ಒಂದು ಪುರುಷ ಇದ್ದರೆ ಅವನೇ ಧೈರ್ಯ ಅಲ್ವ. ಈಗ ಒಂದು ಸ್ತ್ರೀ ಧೈರ್ಯದಲ್ಲಿ ಇರುವುದೇ ನನಗೆ ಮದುವೆ ಆಗಿದೆ, ನನಗೊಬ್ಬ ಗಂಡ ಇದ್ದಾನೆ ಅಂತ ಹೇಳಿದ ತಕ್ಷಣ ಅವಳನ್ನು ಕೆಟ್ಟ ರೀತಿಯಲ್ಲಿ ನೋಡುವುದಿಲ್ಲ, ಅವಳು ಪತಿವ್ರತೆ ಅಂತ ಹೇಳ್ತಾಳೆ. ಹಾಗಾದ್ರೆ ನಮಗೆ ಯಾರಿದ್ದಾರೆ? ನಿಮಗೆ ಮನಸ್ಸಿದ್ರೆ ನನ್ನ ಹೆಸರಿನಲ್ಲಿ ಮಂಗಲಸೂತ್ರವನ್ನು ಕಟ್ಟಿಕೊಳ್ಳಿ, ನನ್ನ ಪ್ರತಿರೂಪವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆದರೆ ದೈಹಿಕವಾಗಿ ಬೇಡ, ಭೌತಿಕ ಕಾಯಕ್ಕೆ ಸಂಪರ್ಕ ಇಲ್ಲ, ಮಾನಸಿಕ ಕಾಯಕ್ಕೆ ನನಗೂ ನಿಮಗೂ ಸಂಪರ್ಕ ಉಂಟು. ಇಷ್ಟನ್ನು ಹೇಳಿ ನೀವು ಇಷ್ಟು ಮಾಡಿ, ಆಗ ಯಾವ ಗಂಡಸಾದರೂ ನಿಮ್ಮ ಮೇಲೆ ಕೈ ಹಾಕಿದರೆ ನನ್ನ ಸ್ಮರಣೆ ಮಾಡಿ. ಯಾರಿಗೆ ಸಾಧ್ಯ ಉಂಟು? ಕೃಷ್ಣನನ್ನು ಎದುರಿಸುವಂಥ ಸಾಮರ್ಥ್ಯ ಇಲ್ಲ. ಹಾಗೆ ನಿರ್ಭೀತಿಯಿಂದ ಅವರು ಅಂದು ಬದುಕಿದ್ರು. ಇದೂ ಕೂಡ ಈ ಚತುರ್ದಶಿಯ ನರಕ ಚತುರ್ದಶಿಯ ದಿವಸ ಅತ್ಯಂತ ಸಂಭ್ರಮ ಪಡಲಿಕ್ಕೆ ಅದು ಒಂದು ಕಾರಣ ಆಯಿತು. ಈ ರೀತಿಯಲ್ಲಿ ನಮ್ಮ ಪುರಾಣಗಳೆಲ್ಲ ಆಚರಣೆ ಮಾಡಿಕೊಂಡು ಬಂದಿವೆ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದರೆ, ಈಗ ಗ್ರಹಣ ದಿವಸ ಇದು ಬರ್ತದೆ, ಗ್ರಹಣ ಹತ್ತಿರ ಬಂದಾಗೆ ದೀಪಾವಳಿ ಬರ್ತದೆ ಅಂತೇಳಿ. ಈಗ ನಾಳೆ ನರಕ ಚತುರ್ದಶಿ ಆಚರಣೆ ಹೊತ್ತಿಗೆ ಗ್ರಹಣ ಇಲ್ಲ, ನರಕ ಚತುರ್ದಶಿನ ಆಚರಣೆ ಮಾಡ್ಬೋದು. ಇನ್ನು ರಾತ್ರಿಗಾಗುವಾಗ ಅಲ್ಲಿ ಹೆಚ್ಚಾಗಿ ಅಮಾವಾಸ್ಯೆ ದಿವಸದಿಂದ ಪ್ರಾರಂಭ ಮಾಡುವುದು. ಗೋಪೂಜೆ ಇರ್ತದೆ, ಧಾನ್ಯ ಪೂಜೆ, ಅಂಗಡಿ ಪೂಜೆ, ಬೇರೆ ಬೇರೆ ರೀತಿಯ ಪೂಜೆಗಳೆಲ್ಲ. ಗ್ರಹಣ ದಿವಸ ಯಾವುದನ್ನು ಮಾಡುವಾಗಿಲ್ಲ. ಅಂದರೆ 25ನೇ ತಾರೀಕಿನಂದು ಯಾವುದೇ ಗೋಪೂಜೆ ಆಗಲಿ ಅಂಗಡಿ ಯಾವುದು ಮಾಡಲಿಕ್ಕೆ ಇಲ್ಲ. ಒಂದು 26ನೇ ತಾರೀಕಿನ ದಿವಸ ಮಾಡಬಹುದು, ಅಥವಾ 24ನೇ ತಾರೀಕಿನ ದಿವಸ ರಾತ್ರಿ ಮಾಡಬಹುದು. ಮಾಡೋದಕ್ಕೆ ಅಡ್ಡಿಲ್ಲ. ಅಲ್ಲಿ ಸ್ವಲ್ಪ ಅಮಾವಾಸ್ಯೆಯ ಫಲವೂ ಕೂಡ ಬರ್ತದೆ. ಹಾಗಾಗಿ 24ನೇ ತಾರೀಕಿಗೆ ಮಾಡಬಹುದು. 25ಕ್ಕೆ ಬೇಡ, 26ನೇ ತಾರೀಕಿಗೆ ಗೋಪೂಜೆ, ಬಲಿಪೂಜೆ, ಯಾವುದೇ ಅದು ಅವರವರ ಸಂಪ್ರದಾಯ ಏನುಂಟು ಅದನ್ನೆಲ್ಲ ಮಾಡಿಕೊಂಡು ಬರಬಹುದು. ಓಕೆ. ಈಗ ಅದರ ಜೊತೆಗೆ ಈ ಗೋಪೂಜೆಯ ಮಹತ್ವದ ಬಗ್ಗೆ, ಯಾಕಂದರೆ ಗೋವು ಬಗ್ಗೆ ಸಾಕಷ್ಟು ಅಭಿಯಾನಗಳು ನಡೀತಾ ಇವೆ. ಹೌದು. ಹಿಂದಿನಿಂದಲೂ ಅಂದರೆ ಇದನ್ನು ಎಷ್ಟೋ ಶತಮಾನಗಳ ಹಿಂದೆಯೇ ನಮ್ಮ ಹಿರಿಯರು ಗೋಪೂಜೆ ಅನ್ನುವಂಥ ದೊಡ್ಡ ಒಂದು ಆಚರಣೆಯನ್ನೇ ಅದನ್ನಂದರೆ ನಮ್ಮಲ್ಲಿ ಅದು ಹಾಸುಹೊಕ್ಕಾಗಿರಬೇಕು ಅಂತ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು. ಹೌದು. ಸರಿ, ಇದರ ಮಹತ್ವದ ಬಗ್ಗೆ ಏನು? ಅಲ್ಲ, ಒಂದು ಮಗುವಿಗೆ, ಸಣ್ಣ ಮಗುವಿಗೆ ತಾಯಿಯನ್ನು ಪ್ರೀತಿಸಬೇಕು ಅಂತೇಳಿ ಯಾರಾದರೂ ಹೇಳಿಕೊಟ್ಟದ್ದುಂಟ? ಹುಟ್ಟಿ ಅರ್ಧ ಗಂಟೆಯಲ್ಲಿ ಅದಕ್ಕೆ ಅಳ್ಲಿಕ್ಕೆ ಶುರು ಮಾಡಿದ ಮೇಲೆ ಆ ತಾಯಿ ಬಂದು ಹತ್ತಿರ ಬಂದು ಕೂತ್ಕೊಂಡಾಗ ಅದಕ್ಕೆ ಆಗುವಂಥ ಅನುಭವವೇ ಬೇರೆ. ಅಂದರೆ ಇಲ್ಲಿ ಇದೇ ವಿಷಯ ಅರ್ಥ ಅಂತ ಹೇಳಿದರೆ, ನಮ್ಮಂಥ ಪ್ರಾಜ್ಞೆ ತಿಳುವಳಿಕೆ ಇದ್ದವರು ಹೇಳಬೇಕಾಗಿಲ್ಲ ಈ ವಿಚಾರವನ್ನು. ಹಳ್ಳಿ ಜನ ಅದನ್ನು ಅದು ಸ್ವಾಭಾವಿಕವಾಗಿ ಅದಂದರೆ ಅವರ ದೈನಂದಿನ ಚಟುವಟಿಕೆ ರೀತಿಯಲ್ಲಿ. ಹೌದು.
ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಿ, ಗೋವಿನಿಂದ ಒಂದು ಯಾವುದು ಗೋವಿನ ಉತ್ಪತ್ತಿಯಾಗುವಂಥದ್ದು ಯಾವುದಾದ್ರೂ ನಮಗೆ ಬೇಡದ್ದುಂಟು. ಆದ್ರಿಂದ ಕಾಮಧೇನು ಅಂತ ಹೇಳಿದ್ರು. ಕಾಮಧೇನು ಅಂತ ಹೇಳಿದ್ದಾರೆ. ಹಾಲು ಇಲ್ಲದ ಸಾಧ್ಯವೇ ಇಲ್ಲ. ಕೇಳಿಯೂ ಕೊಡ್ತದೆ, ಕೇಳದಿದ್ರೂ ಕೊಡ್ತದೆ ಅಂತ. ಕೊಡ್ತದೆ, ಹೌದು, ಎರಡು ವಿಧದಲ್ಲೂ ಕೊಡ್ತದೆ. ನೋಡಿ, ನಾನು ಒಂದು ಚಾಲೆಂಜ್ ಆಗ್ತೇನೆ. ಈ ಪ್ರಪಂಚದಲ್ಲಿ ಮನುಷ್ಯನಾಗಿ ಹುಟ್ಟಿದವ ಹಾಲು ಕುಡಿಯದವ ಯಾರಾದ್ರೂ ಇದ್ದಾನೋ ಅಂತ? ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನಕ್ಕೆ ಅಮ್ಮನ ಹಾಲು ಸಿಕ್ಕದಿದ್ರು ಆಕಳ ಹಾಲು ಸಿಗ್ತದೆ. ಅಮ್ಮ ಇಲ್ಲ ಇದ್ರೆ ಆಕಳ ಹಾಲು ಸಿಗ್ತದೆ. ಬಹುಶಃ ಅದು ಏನಾಗಿದೆ ಅಂದ್ರೆ ನಮ್ಮ ಆ ನಿಟ್ಟಿನಲ್ಲಿ ಮನೆ ಹತ್ತಿರಕ್ಕೆ ಹೆಚ್ಚಿನ, ನಾನು ಈ ಕಡೆಯ ಸಂಪ್ರದಾಯ ಮನೆಗಳಲ್ಲಿ ನೋಡಿದ್ರೆ, ಯಾವುದು ನಾಲ್ಕಂಕಣದ ಮನೆಗಳನ್ನೆಲ್ಲ ನೋಡಿದ್ರೆ ಮನೆಯ ಒಂದು ಭಾಗವೇ ಹಟ್ಟಿ ಅಲ್ಲ. ಅದರ ಅರ್ಥವೇ ಹಾಗೆ. ಅದು ಈಗ ಒಂದು 6 ತಿಂಗಳ ಮಗು ಇರ್ತದೆ, ಮಗು ಈ ರೂಮಲ್ಲಿ ಇರೋದು, ತಾಯಿ ಆಚೆ ಮೇಲೆ ಮಳಿಗೆ ರೂಮಲ್ಲಿ ಇರ್ತಾಳ, ಜೊತೆಗೆ ಇರುದಲ್ಲ. ಹೌದು, ಗಾವೋ ವಿಶ್ವಸ್ಯ ಮಾತರ. ಅದ್ರ ಜೊತೆ ಇನ್ನೊಂದೇನಂದ್ರೆ, ಬಹಳಷ್ಟು ಜನ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ, ಒಂದು ಗಬ್ಬದ ಹಸು ಉಂಟು ಅಂತ ಹೇಳಿದ್ರೆ ರಾತ್ರಿ ಎಲ್ಲ ಆಗಾಗ ಎದ್ದು ಹಟ್ಟಿಗೆ ಹೋಗಿ ನೋಡುವಂಥದ್ದು, ಅದು ಕರ್ದಾಗ ಎಚ್ಚರ ಆಗುವಂಥದ್ದು, ಪ್ರತಿಯೊಂದನ್ನು ನಮ್ಮ ಜೊತೆ ಅವಿನಾಭಾವವಾದಂತ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದು ಬಹುಶಃ ಗೋ ಪೂಜೆಯನ್ನ ನಮ್ಮೊಂದು ಹಬ್ಬವಾಗಿ ನಾವು ಪರಿಗಣಿಸ್ತೇವೆ. ಪ್ರಧಾನವಾದ ಪೂಜೆ ಅದು, ಪ್ರಧಾನವಾದ ಪೂಜೆ. ಯಾಕೆ ನೀವು ದೇವರಿಗೆ ನಮಸ್ಕಾರ ಮಾಡಿದ್ರ, ಅಲ್ಲಿ ದೇವಸ್ಥಾನಕ್ಕೆ ಹೋದ್ರ? ಇಲ್ಲ ಸರ್, ನಾನು ನನ್ನ ತಾಯಿಗೆ ಒಂದು ಸುತ್ತು ಬಂದು ನಮಸ್ಕಾರ ಮಾಡಿದೆ, ಮತ್ತೆ ಮಾತಾಡುವುದಿಲ್ಲ, ಸಾಕು. ಆ ರೀತಿಯಲ್ಲಿ ನಾವು ಗೋವನ್ನು ಸ್ಮರಣೆ ಮಾಡಿದರೆ ಸಾಕು. ಇನ್ನು ಅದನ್ನು ವಿವರಣೆ ಕೊಡಲಿಕ್ಕೆ ಗೋ ಸೂಕ್ತಗಳು ಬೇಕಾದಷ್ಟಿದೆ ಅದರಲ್ಲಿ, ಅಷ್ಟಿಷ್ಟಲ್ಲ. ಅದೇ ಕಾರಣಕ್ಕೆ ಮನೆ ಒಕ್ಕಲು ಮಾಡ್ಬೇಕಾದ್ರೂ ಮೊದಲಿಗೆ ದನ ಹೋಗ್ಬೇಕು, ಮೊದಲು ದನ ಹೋಗ್ಬೇಕು. ಹೌದು, ಅದೇ ದೇವಸ್ಥಾನದಲ್ಲೂ ಕೂಡ ಒಂದು ಗೋ ವಿಶೇಷವಾದಂತ ಪ್ರಾಧಾನ್ಯತೆ ಇದೆ. ಯಾವುದು ಗೋಮೂತ್ರ ಇರ್ಬೋದು, ಗೋಮಯ ಇರ್ಬೋದು. ಅದಿಲ್ಲದೆ ನಮ್ಮ ಶುದ್ಧೀಕರಣ ಕೆಲಸಗಳೇ ನಡೆಯುವುದಿಲ್ಲ ಅಂತ ಹೇಳುವ. ಕಲಶ ಪ್ರದಾನಗಳಿರ್ಲಿ, ಬೇಕೇ. ಗೋಮೂತ್ರ ಈಗೀಗ ಗೋಮೂತ್ರದ ಮಹತ್ವ ಗೊತ್ತಾಗಿ ಔಷಧಿ ರೂಪದಲ್ಲಿ ಬರ್ತಾ ಉಂಟು. ಈಗ ಪಂಚಗವ್ಯವನ್ನು ಎಲ್ಲರಿಗೂ ನೀಡುವುದೇ ಮೊದಲಾಗಿ ಅದೇ ಕಾರಣ. ಹೌದು. ಒಟ್ಟಾರೆಯಾಗಿ ನಮಗೊಂದು ಔಷಧೀಯ ರೂಪದ ಅಲ್ಲ, ಅದರಲ್ಲಿ ಇನ್ನೂ ಬಹಳ ಸಂಶೋಧನೆ ನಡೆದಿತ್ತದು. ಈ ಪಂಚಗವ್ಯ ಹೋಮಗಳು, ಆಮೇಲೆ ಪಂಚಗವ್ಯ ಶುದ್ಧಿ ಕಾರ್ಯಕ್ರಮಗಳಲ್ಲಿ ಯಕ್ಷ್ಮನಾಶ ಸೂಕ್ತ ಅಂತೇಳಿ ಉಂಟು. ದೇಹದ ಪ್ರತಿ ನಾಡಿಗಳಿಗೆ ಸಂಬಂಧಪಟ್ಟದ್ದು. ಅಂದರೆ ಒಂದು ಯಜಮಾನನನ್ನು ದೊಡ್ಡ ಕಟಾರದಲ್ಲಿ ಕೂತ್ಕೊಳಿಸಿ, ಪದ್ಮಾಸನದಲ್ಲಿ ಕೂತ್ಕೊಳಿಸಿ, ಇಲ್ಲಿಯವರೆಗೆ ಸೆಗಣಿಯನ್ನು ತುಂಬಿ, ಆಮೇಲೆ ಅದರ ಜೊತೆಗೆ ಗೋಮೂತ್ರವನ್ನು ಹಾಕಿ, ಆಮೇಲೆ ಅದಕ್ಕೆ ದ್ರವ್ಯಗಳು ಅಂದರೆ ತುಪ್ಪ, ಆಕಳ ತುಪ್ಪ, ಹಾಲು, ಇದನ್ನು ಮೇಲನ ಮಾಡಬೇಕು. ಮೇಲನ ಮಾಡಿ ಈ ಸೂಕ್ತಗಳನ್ನು ಪಠನ ಮಾಡಬೇಕು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಅವ ಆಚೆ ಹೋದವನನ್ನು ಕೂಡ ಈಚೆ ತರಬಹುದು ಅಂತೇಳಿ, ಅಮೃತತ್ವವನ್ನು ಪಡಿಬಹುದು ಅಂತೇಳಿ. ಹೌದು. ಈಗ ಅದು ಪ್ರಯೋಗ ಮಾಡುವವರಿಲ್ಲ, ಆದರೆ ಆ ಒಂದು ತತ್ವ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಗ್ನಿಹೋತ್ರಗಳನ್ನು ಮಾಡುವವರ ಬಗ್ಗೆಯೂ ಬಹಳಷ್ಟು ದೊಡ್ಡ ಸಂಶೋಧನೆ ನಡೀತಾ ಇದೆ. ಹೌದು. ನಿತ್ಯವೂ ಅಗ್ನಿಹೋತ್ರ ಮಾಡುವಂತಹ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಾಯು ಕಲ್ಮಶಗಳಾಗುವುದಿಲ್ಲ ಅಂತ ಹೇಳಿ, ಹಾಗೆ ಅದಕ್ಕೆ ಉಪಯೋಗಿಸುವಂತ ದ್ರವ್ಯಗಳಂತದ್ದೇ, ಅದು ಕೂಡ ಆಕಳಜನ್ಯವಾದದ್ದು. ಹೌದು. ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ನಮ್ಮ ದೀಪಾವಳಿ ನಾವು ಎಷ್ಟು ಸಂಭ್ರಮ ಪಡ್ತೇವ, ಬಹುಶಃ ನಮ್ಮ ಪೇಟೆಯವರಿಗೆ ಇವತ್ತು ನಾವು ಯೋಗ ಇಲ್ಲ, ನಮಗೆ ಅವಕಾಶಗಳಿಲ್ಲ. ಅಲ್ಲ, ಇಲ್ಲಿ ಒಂದು ವಾತಾವರಣವೇ ಹಾಗೆ ಆಗಿದೆ. ಆದ್ರೆ ಒಂದು ಅದೃಷ್ಟವಶಾತ್ ಏನಾಗಿದೆ ಅಂದ್ರೆ, ಕೃಷ್ಣ ಮಠದಲ್ಲೂ ಒಂದು ಗೋಶಾಲೆ ಇದೆ, ಅಥವಾ ಬೇರೆ ಕಡೆಯಲ್ಲಿ ಕೆಲವರು ಗೋಶಾಲೆ ನೀಲಾವರದಲ್ಲಿದ್ದ ಒಂದು ಗೋಪೂಜೆಯನ್ನು ಮಾಡ್ಲಿಕ್ಕೆ ಇಚ್ಛಿಸುವವರಿಗೆ. ಅಲ್ಲ, ನಾನು ಅದಕ್ಕಿಂತಲೂ ಒಂದು ಉತ್ತರದ ಸಂತರು ಹೇಳುವಂಥ ಮಾತನ್ನು ನಾನು ಕೇಳಿದ್ದೇನೆ, ನನಗೆ ಬಹಳ ಖುಷಿಪಟ್ಟೆ ಅದನ್ನು. ಅವ್ರು ನಿಜವಾದ ಸಂತರವರು. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅವರು ಕ್ವಶನ್ ಮಾಡ್ತಾರೆ, ಈ ಗೋವಧ ನಿಲ್ಲಿಸಿ, ಅದು ಮಾಡಿ ಇದು ಮಾಡಿ, ನೀವು ಯಾಕೆ ಅಭಿಮಾನ ಮಾಡಬಾರ್ದು, ಹೀಗೆಲ್ಲ ಪ್ರಶ್ನೆ ಮಾಡ್ತಾರೆ. ನೀನೆಷ್ಟು ನಿಲ್ಲಿಸಿದ್ದಿ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಇಲ್ಲ ನನ್ನ ಫೇಸ್ಬುಕ್ಕು ಟ್ವಿಟರ್ನಲ್ಲಿ ಎಲ್ಲ ಹಾಕಿದ್ದೇನೆ, ಅದಕ್ಕೆ ವಿರೋಧ ಹಾಕಿದ್ದೇನೆ ಗೋವಧೆಗೆ ಅಂತೇಳಿ. ಅಷ್ಟು ಹಾಕಿದರೆ ಖುಷಿ ಆಯಿತಾ, ನಿಲ್ತದಾ ಅಂದರೆ? ಅಲ್ಲ ಸರ್, ನಾವು ಅಪಾರ್ಟ್ಮೆಂಟ್ನಲ್ಲಿ ಇರೋದು, ನಾನು ಹೇಗೆ ಗೋ ಸಾಕ್ಲಿಕ್ಕೆ ಆಗ್ತದೆ? ನಿನಗೆ ಸಂಪಾದನೆ ಉಂಟಲ್ಲ, ಸಂಪಾದನೆ ಇದೆ, ನೀವು ಕೆಲಸ ಮಾಡಿ, ಹಳ್ಳಿ ಉಂಟಲ್ಲ ನಿಮ್ಮೂರಲ್ಲಿ ಇದೆ, ಆ ಹಳ್ಳಿಯಲ್ಲಿ ಒಬ್ಬ ರೈತನಿಗೆ ಒಂದು ಗೋವನ್ನು ಕೊಡಿ, ನೀವು 4 ಜನ ಸೇರಿಕೊಂಡು ತಿಂಗಳಿಗೆ ಒಂದು 500 ರೂಪಾಯಿ ಒಟ್ಟಿಗೆ ಸೇರಿಸಿ ಅವನಿಗೆ ಕೊಡಿ, ಅವನು ಸಾಕಲಿ, ನಿಮಗೇನು ಬೇಡ. ನೀವು ಅಲ್ಲಿ ಹೋದರೆ ಒಂದಿಷ್ಟು ತುಪ್ಪ ತಗೊಂಡು ಬನ್ನಿ, ಪೂಜೆ ಮಾಡಬೇಕಿದ್ರೆ ಅಲ್ಲಿ ಹೋಗಿ,
ಬೇರೆ ಕಡೆ ಹೋಗಿ ಎಂಜಾಯ್ ಮಾಡೋ ಬದಲು ಅಲ್ಲಿ ಹೋಗಿ ಪೂಜೆ ಮಾಡಿ ಬನ್ನಿ. ಎಲ್ಲ ಫಲ ಸಿಕ್ಕಿದಾಗ. ಹೌದು, ನಿಮ್ಮಂಥವರು 1000 ಜನ ಮಾಡಿದ್ರೆ 1000 ಗೋವುಗಳು ಉಳಿತದೆ. ಇದು ದಾರಿ, ಇದೊಂದು ಪರ್ಯಾಯ ವ್ಯವಸ್ಥೆಗಳು. ನಮ್ಮ ನೀಲಾವರದಲ್ಲಿ ಗೋಶಾಲೆಯನ್ನು ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೋದಲ್ಲೋ. ಅದೇ ಹೇಳ್ತಾರೆ, ಅಲ್ಲಿ ಹೋಗಿ ಏನಿಲ್ಲ ಅಂದ್ರು ಆಕಳಿಗೆ ಒಂದಿಷ್ಟು ಕೊಡ್ಬೋದು. ಇನ್ನೊಂದು 4 ಜನ ಸ್ವಯಂ ಸೇವಕರ ಒಟ್ಟಿಗೆ ಹೋಗಿ ಮಧ್ಯಾಹ್ನದವರೆಗೆ ಅಲ್ಲಿ ಸ್ವಲ್ಪ ಕಾಡೆಲ್ಲ ಕ್ಲೀನ್ ಮಾಡೋದು ಅಥವಾ ಗೋಗಳನ್ನು ಶುದ್ಧ ಮಾಡೋದು. ಯಾವ್ದಾರು ಆಗ್ತದೆ ಗೋಸೇವೆ. ಗೋಸೇವೆ ಅದು ಕೇವಲ ಮನೆಯಲ್ಲಿ ಹಟ್ಟಿ ಕಟ್ಟಿಕೊಂಡು ಪೂಜೆ ಮಾಡಬೇಕು ಅಂತ ಏನಿಲ್ಲ. ಹೌದು, ಆ ಸಂತತಿಯನ್ನು ನಾವು ಉಳಿಸಬೇಕು. ಆ ಸಂತತಿ ಉಳಿಸಬೇಕಿದ್ರೆ ನಾವು ಅದನ್ನು ಮಾಡಿ ತೋರಿಸಬೇಕಾಗ್ತದೆ. ಖಂಡಿತ ಹಾಗಾಗ್ತದೆ. ಈಗ ಇನ್ನೊಂದು ವಿಚಾರವಾಗಿ, ಇತ್ತೀಚಿನ ದಿನಗಳಲ್ಲಿ ಈ ಅಂಗಡಿ ಪೂಜೆ ಅನ್ನೋದು ಒಂದು ರೀತಿಯ ಕೆಲವರಿಗೆ ಆಚರಣೆ, ಕೆಲವರಿಗೆ ಶ್ರದ್ಧೆ, ಇನ್ನು ಕೆಲವರಿಗೆ ಒಂದು ಪ್ರತಿಷ್ಠೆ ವಿಷಯವಾಗಿಯೂ ಕೂಡ ಕೆಲವೊಮ್ಮೆ ಇರ್ತದೆ. ಯಾಕಂದ್ರೆ ಅಂಗಡಿ ಪೂಜೆ ಒಂದೇ ದಿವಸ ಆಗಿರೋದ್ರಿಂದ ಬಹಳಷ್ಟು ವಿಚಾರಗಳಿದೆ. ಸೊ ಇದನ್ನ ಈ ಅಂಗಡಿ ಪೂಜೆಯ ಮಹತ್ವ ಏನು ಸರ್? ಯಾಕೆಂದ್ರೆ ಧನಲಕ್ಷ್ಮಿ ಪೂಜೆ ಅಂತಾರೆ ಅಲ್ಲ, ಇದಕ್ಕೆ ಒಂದು ಸಮಾರೋಪ ಅಂತ ಹೇಳ್ತಾರೆ. ಈಗ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ, ಅದಕ್ಕೊಂದು ಸಮಾರೋಪ ಬೇಕು. ಅಂತಿಮ ನಮ್ದು 365 ದಿವಸದ ಕಾರ್ಯಕ್ರಮಗಳು, ಅಂಗಡಿಯವನಿಗೆ 365 ದಿವಸದ ಕಾರ್ಯಕ್ರಮ. ಅದರಲ್ಲಿ ದೀಪಾವಳಿಯ ದಿವಸ ಅಂಗಡಿ ಪೂಜೆ ಮಾಡಿ ಕೃತಾರ್ಥನಾಗೋದು. ಖಂಡಿತ. ಒಂದಷ್ಟು ಜನ ಅವನ ಮಿತ್ರರನ್ನು ಅವರಿವರನ್ನು ಕರೆದು ಕೃತಾರ್ಥತೆ ಬರುವಂಥದ್ದು. ಜಗತ್ತಿನಲ್ಲಿ ಎಲ್ಲವನ್ನೂ ಮಾಡೋದು ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ. ಖಂಡಿತ, ಸಂತೃಪ್ತಿಗೋಸ್ಕರ. ಅಲ್ಲಿ ಏನು ಲಕ್ಷ್ಮಿ ಒಂದು ಕೂತ್ಕೊಳ್ತಾರೆ. ಲಕ್ಷ್ಮಿ ಅಂತ ಹೇಳಿದ್ರೆ ಅರ್ಥವೇ ಬೇರೆ. ಲಕ್ಷ್ಮಿ ಅಂತ ಹೇಳಿದ್ರೆ ನೆಮ್ಮದಿ. ಅದು ಹಣದಿಂದ ಬರಬಹುದು ಅಥವಾ ಯಾರಿಗಾದ್ರೂ ದಾನ ಮಾಡೋದ್ರಿಂದಲೂ ಬರ್ಬೋದು, ಹೇಗೆ ಬೇಕಾದ್ರೂ ಬರ್ಬೋದು. ಒಟ್ಟಾರೆಯಾಗಿ ನಮ್ಮನ್ನು ಇಷ್ಟು ದಿನ ಒಂದಷ್ಟು ಆದಾಯ ವರಮಾನಗಳನ್ನು ಕೊಡ್ತಾ ನಮ್ಮನ್ನು ಸಾಕಿದ ಈ ಒಂದು ಕ್ಷೇತ್ರ ಏನಿದೆ ಅದಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂತ, ಅದಕ್ಕೆ ಬೇಕಾಗಿ ಒಂದು ದಿನವನ್ನು ನಾವು ಮೀಸಲಿಡುದು. ಎರಡನೇದಾಗಿ ಈಗ ಒಂದು ಅಂಗಡಿಯವನಿಗೆ ದೇವರು ಯಾರು ಅಂತ ಹೇಳಿದ್ರೆ ವ್ಯಾಪಾರಕ್ಕೆ ಬರುವವರು. ಆ ವ್ಯಾಪಾರಕ್ಕೆ ಬರುವವರನ್ನೆಲ್ಲ ತಂದು ಅವರಿಗೆ ಪುಕ್ಸಟ ಕೊಡಬೇಕಾಗಿಲ್ಲ. ಒಂದು ಸಣ್ಣ ಸಣ್ಣ ಸಿಹಿ ತಿಂಡಿ ಅವನ ಬಾಯಿಗೆ ಹಾಕಿ ಬಿಡುದು. ಅದೊಂದು ಸಂಬಂಧವನ್ನು ಉಳಿಸಿಕೊಳ್ಳೋದು. ನಿನ್ನಿಂದಾಗಿ ನಾನು ಇಲ್ಲಿ ಉಳ್ಕೊಂಡಿದ್ದೇನೆ ಅಂತ ಹೇಳುವಂಥದ್ದು ಕೃತಾರ್ಥತೆ, ಗ್ರಾಟಿಟ್ಯೂಡ್. ಖಂಡಿತ. ಹೌದು, ಅದಕ್ಕೋಸ್ಕರ ಸಂಪ್ರದಾಯ ಬೆಳೆದು ಅಂತು. ಇನ್ನು ಅದಕ್ಕೆ ವೈದಿಕ ಕ್ರಿಯೆಗಳಲ್ಲಿ ಪೂಜೆ ಮಾಡಿದ್ರು, ಅದು ತಪ್ಪಾಗುವುದಿಲ್ಲ. ಯಾರೋ ಈಗ ವೈದಿಕ ಅಂತ ಹೇಳಿದ ತಕ್ಷಣ ಹಾರಿ ಬೀಳ್ತಾರೆ. ವೈದಿಕ ಕ್ರಿಯೆ ಅಂತೇಳಿ ವೇದೋಕ್ತವಾದಂತಹ ಕ್ರಿಯೆಗಳು. ವೇದೋಕ್ತ ಅಂತ ಹೇಳಿದ್ರೆ ವೇದ ಪುರಾಣಗಳಲ್ಲ, ವೇದ್ಯವಾದದ್ದು. ಈ ಪ್ರಕೃತಿಗೆ ಯಾವುದು ವೇದ್ಯವಾಗಿರ್ತದೆ ಅದೆಲ್ಲವೂ ಕೂಡ ವೇದ. ಖಂಡಿತ. ಅಮಂತ್ರಮಕ್ಷರಂ ನಾಸ್ತಿ, ಮಂತ್ರ ಇಲ್ಲದ ಅಕ್ಷರಗಳಿಲ್ಲ. ಸಂಯೋಜನೆ ಮಾತ್ರ ತಪ್ಪಾಗಬಾರ್ದು ಅಷ್ಟೇ. ಅದರ ಗ್ರಹಿಕೆಯು ತಪ್ಪಾಗಬಹುದು. ಹೌದು, ಸಂಯೋಜನೆಗಳು ತಪ್ಪಾಗಬಹುದು, ಇನ್ನೊಂದು ಉಚ್ಚಾರಗಳು ತಪ್ಪಾಗಬಹುದು. ಹೌದು ಹೌದು, ಅದು ತಪ್ಪಾಗಬಹುದು. ಒಟ್ಟಾರೆಯಾಗಿ ಅದು ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು. ಅಂತಹದನ್ನು ಎಲ್ಲಾ ಕಡೆ ನಡೀತದೆ ಅಂತ ಹೇಳುವುದು ಆಗೋದಿಲ್ಲ. ಎಲ್ಲರೂ ಮಾಡ್ತಾರೆ ಅಂತ ಹೇಳುವುದನ್ನು ಆಗೋದಿಲ್ಲ. ಅಲ್ಲ, ಈಗ ಯಾರೋ ಒಂದು ಬ್ರಾಹ್ಮಣ ವರ್ಗದವರು ಪುರೋಹಿತರು ಇರ್ತಾರೆ, ಅವರಿಗೆ ಅಭ್ಯಾಸ ಕರಗತ ಆಗಿರ್ತದೆ. ಬೇರೆಯವರು ಮಾಡಬಾರ್ದು ಅಂತ ಹೇಳಿ ನಾವು ಹೇಳುದಿಲ್ಲ. ಮಾಡುದಿದ್ರೆ ಸರಿಯಾಗಿ ಮಾಡಬೇಕು. ಒಂದು ವೇಳೆ ನಿಮಗೆ ಮಾಡ್ಲಿಕ್ಕೆ ಆಗದಿದೆ, ಈಗ ನ್ಯಾಯಾಲಯದ ಕ್ರಮವೇ ಹೇಗೆ ಅಂತ ಹೇಳಿದ್ರೆ ಅಪರಾಧಿಗೆ ವಕೀಲರು ಬೇಡ, ನೇರಾಗಿ ಅವನೇ ವಾದ ಮಾಡಬಹುದು, ಸಂಪರ್ಕ ಮಾಡಬಹುದು. ಅವನಿಗೆ ಗೊತ್ತಿಲ್ಲ, ಅದಕ್ಕೆ ವಕೀಲರನ್ನು ಇಟ್ಕೊಂಡಿದ್ದಾನೆ. ಜನ ಬೇಕು. ಹೌದು, ಹಾಗೆ. ಅದೇ ರೀತಿಯಲ್ಲಿ ಬ್ರಾಹ್ಮಣ ಅದೊಂದು ಕ್ಯಾಟಗರಿ, ಅದು ಜಾತಿ ಅಲ್ಲ, ಅದೊಂದು ನೀತಿ. ಅದು ಕೆಲಸ ಮಾಡ್ತದೆ ಅಲ್ಲಿ ಅಷ್ಟೇ. ಆ ಒಂದು ಕೆಲಸ ಮಾಡೋದಕ್ಕೆ ನಿಯೋಜನೆಗೊಂಡವರು ಅಲ್ವ. ಒಟ್ಟಾರೆ ನಮ್ಮ ವೀಕ್ಷಕ ಬಂಧುಗಳಿಗೆ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ನಿಮ್ಮ ಒಂದು ಮಾತು ನೋಡಿ. ದೀಪಾವಳಿಯ ಸಂದರ್ಭದಲ್ಲಿ ನಾವು ಎಷ್ಟು ಖುಷಿಯಲ್ಲಿ ಇರ್ತೇವೆ. ಪ್ರತಿಯೊಂದು ಮನೆಗೆ ಎಲ್ಲಿ ಬಾಕಿ ದಿವಸ ನಾವು ಗಂಜಿ ಊಟ ಮಾಡಿದ ತೊಂದರೆ ಇಲ್ಲ. ಆ ದಿವಸ ಒಂದು ಹಣ್ಣು ಹಂಪಲು ಸ್ವೀಟು ಪಕ್ಕದ ಮನೆಯವರನ್ನೆಲ್ಲ ಕರೆಸಿ ಹೊಸ ಬಟ್ಟೆ ಹಾಕೊಂಡು ಸಂಭ್ರಮಾಚರಣೆ ಮಾಡ್ತೇವೆ. ನಾನು ದೇವರ ಹತ್ರ ಕೇಳಿಕೊಳ್ಳು, ಪ್ರಾರ್ಥನೆ ಮಾಡಿಕೊಳ್ಳೋದು, ಈ ಸಂಭ್ರಮ ಸ್ಥಿರವಾಗಿರಲಿ. ಆ ದೀಪಾವಳಿ ದಿವಸ ನಿಮಗೆ ಯಾವ ರೀತಿಯ ಸಂತೋಷಗಳು ಉತ್ಸಾಹಗಳುಂಟ, ಇದು 365 ದಿವಸವೂ ಸ್ಥಿರವಾಗಿ ಉಳಿಲಿ, ನಿರಂತರವಾಗಿರಲಿ. ಹೌದು, ಸರ್ವೇ ಜನ ಸುಖಿನೋ ಭವಂತು ಎಂಬಂತ ಮಂತ್ರಕ್ಕೆ ಅರ್ಥ ಬರುವುದು ಆಗ. ಖಂಡಿತ. ಅಮ್ಮಣ್ಣರೇ, ಬಹಳಷ್ಟು ಮಾಹಿತಿಗಳು ದೀಪಾವಳಿ ಹಬ್ಬದ ಬಗ್ಗೆ. ಕೆಲವೊಮ್ಮೆ ಏನಂದ್ರೆ ನಮಗೆ ಆಚರಣೆಗಳೆಲ್ಲ ಗೊತ್ತಿರ್ತದೆ, ನಾವು ಯಾಕಂದ್ರೆ ಪ್ರತಿ ವರ್ಷ ಬರ್ತಾ ಇರ್ತದೆ. ಆದ್ರೆ ಒಂದಷ್ಟು ಏನಾಗ್ತದೆ ಅಂದ್ರೆ ಅದ್ಯಾಕೆ ಇದ್ಯಾಕೆ ಅನ್ನುವಂಥ ಪ್ರಶ್ನೆಗಳು ಉಳಿದುಕೊಂಡು ಬಿಡ್ತವೆ, ಕೆದಕ್ತಾ ಇರಬೇಕು. ಮತ್ತೊಂದು ಏನಾಗುತ್ತೆ ಅಂದ್ರೆ ಈ 2 ವರ್ಷ ಕೊರೋನಾ ಬಂದ್ಮೇಲೆ ಈ ಹಬ್ಬ ಹರಿದಿನಗಳು ಅನ್ನೋದು ಮೂಲೆ ಗುಂಪಾಗಿ ಬಂದಿತ್ತು. ಈ ಬಾರಿ ಮತ್ತೊಂದಷ್ಟು ಹೊಸ ಕಳೆಯೊಂದಿಗೆ ದೀಪಾವಳಿ ಬರ್ತಾ ಇದೆ. ಜೊತೆಗೆ ಹೊಸ ಅವಕಾಶಗಳು, ಹೊಸ ಅಧ್ಯಾಯಗಳು, ಹೊಸ ವಿಚಾರಗಳು ದೇಶಾದ್ಯಂತ ಸಂಚಲನವನ್ನು ಉಂಟು ಮಾಡ್ತಾ ಇರುವ ಸಂದರ್ಭದಲ್ಲಿ
ದೀಪಾವಳಿಯನ್ನು ನಮ್ಮ ಇಂದಿನ ಪ್ರಸ್ತುತತೆಗೆ ಹೇಗೆ ಅಂತ ನಾವು ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಂಡ್ರಿ. ನೀವು ನಮಗೆ ಸರಿಯಾದ ಒಂದು ಮಾರ್ಗದರ್ಶನ ಮಾಹಿತಿಗಳನ್ನು ಕೂಡ ನೀಡಿದಿರಿ. ಅದಕ್ಕಾಗಿ ನಮ್ಮ ವಾಹಿನಿ ಕಡೆಯಿಂದ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಅಭ್ಯಂಗ ಸ್ನಾನ ದೀಪಾವಳಿ ಬಗ್ಗೆ ವಿಶೇಷ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಪ್ರಕಾಶ್ ಅಮ್ಮಣ್ಣ ಇವರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಇದು ಪ್ರಕಾಶ್ ಅಮ್ಮಣ್ಣ ಅವರ ಒಂದು ಮಾರ್ಗದರ್ಶನ ಮತ್ತು ದೀಪಾವಳಿಯ ಬಗ್ಗೆ, ದೀಪಾವಳಿ ಅಭ್ಯಂಗ ಸ್ನಾನದ ಬಗ್ಗೆ, ಗೋಪೂಜೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಅವರಿಗೆ ವಿಶೇಷವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮತ್ತೊಮ್ಮೆ ವೀಕ್ಷಕ ಬಾಂಧವರಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರುತ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.